ಬೆಳ್ತಂಗಡಿಯ ಉಜಿರೆಯಿಂದ ಬಿಸಿ ರೋಡ್ಗೆ ತೆರಳುತ್ತಾ ಇದ್ದ ಟ್ಯಾಂಕರ್ ಹಾಗೂ ಮುರ್ಜೆಯಿಂದ ಪುಂಜಾಲಕಟ್ಟೆಗೆ ಬರ್ತಾ ಇದ್ದ ಪಿಕಪ್ ನಡುವೆ ಪುಂಜಾಲಕಟ್ಟೆಯ ಪ್ರಗತಿ ಹಾರ್ಡ್ವೇರ್ನ ಎದುರು ಭೀಕರ ಅಪಘಾತ ಸಂಭವಿಸಿದ್ದು ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪುಂಜಾಲಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪುಂಜಾಲಕಟ್ಟೆ ಎಸ್ಐ ಸುತೇಶ್ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು. ಪಿಕಪ್ ಚಾಲಕ ರಾಘವೇಂದ್ರ ಮದ್ದಡ್ಕ ಪ್ರಾಣಾಪಾಯದಿಂದ ಪಾರಾಗಿದ್ದು ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಂಚಾರಿ ಪೊಲೀಸರು ವಾಹನವನ್ನು ತೆರವುಗೊಳಿಸಿದರು.